ಕಾಪಾಡಿರಿಯ ನಮ್ಮ ಪ್ರತಿಷ್ಠಾನಕ್ಕೆ ಸುಲಭ ಮಾತಾಡೋಣ ಮಾತಾಡೋಣ ಒತ್ತು ಕಾಪಾಡೋದು ನಮ್ಮ ದಂಡ ಬದಿಲ್ಲ ವಯಸ್ಸಂದ ಬಲವತ್ತರು ಯಾರು ಮಾಡ್ತಾರೆ ಗೋವಿಂದ ಗೋವಿಂದ.
ಪ್ರಜಾಭ್ಯ ಪರಿಪಾಲಯನ್ ಸೂತ್ರ ನಿಯಮ ಎಂಕಂದು ತೀರ್ಮಾನ ಕಟ್ಟುന്നു ಮೂಲ ಸಮಯ ನಾಮಕರಣಾಂತರ ಈ ಜಾಗೃತಿ ಎಂದ ಕಾಲ ಬಂದಿದೆ ಒಂದ ಕಾಲ ಮುಷ್ಟನ್ನು ಬರ್ತದೆ ಸನ್ಮಾನಿಷ್ಠಾನ ಬಂದಿದ್ದಕ್ಕಂಡು ಈಶ್ವರ ದೇವರಾಗಲ್ಲ ಗಂಟೆಗಂತರ ಚಿತ್ತನ ಬರ್ತರು ಉದ್ಯಾನ ಬಂಟಡ ಶ್ವೇತ ಬರಾಹ ಕಲ್ಪನೆ ಮುಂದೆ ಬಂದಿನ ದೂರಾನಗ ಎಲ್ಲ ಬೋಳಾಲಕೈ ಪಂಜಿನಿಯನು ಬೋಳಾಲಕೈ ಜೈತೊಂದು ಬರೋಣ ತೀರ್ಮಾನ ಪ್ರಕಾರ ಕಣತದ ಬೋಳಾಲಕ ಕಿಂಜಿನ ಸಾಂತಂದು ಗೊತ್ತಿಲ್ಲ ಕಲೆ ಉದ್ಯಾನ ದಿನ ನಿರ್ಮಾಣವಲ್ಲಾನ ದೋಟನ ಸರ್ವನಾಶವಂತನ ನಮ್ಮ ಉದ್ದೇಶ ಸರ್ವನಾಶವಂತನ ಪಂಜಿನಿಯನು ಹರಿಪರವಲ್ಲಿ ತೀರ್ಮಾನ ಕಡಿದ ಬೋಳಾಲಕನ ಸಿರಿದರ್ಭ ಪಾಡ್ದು ಪ್ರಾಣತ್ಯಾಗ ಮಲ್ಪಲಕ್ಕ ಮತ್ತಿಂಚಿತ್ತನ ಹೊರತುರಾಂಡಲ ಪ್ರಾಣತ್ಯಾಗ ಆಜಿದ ಪಂಡಿಂದು ದತ್ತ ಪಾರ್ವತಿ ಅಂಡಲ ಯಾರು ನುಪ್ಪು ನೀರು ಮುಟ್ಟೊಡಂದಾಂಡ ಪಂಜಿದ ಪುರ್ಲಿನ ಜೀವಮಂತು ಕರಿಯರಂದಾಂಡ ಮಾತ್ರ ಸಾಧ್ಯತೆ ಅನ್ನುವುದು ಬಂದಾನಗ ಬೋಳಾಲಕ ಸಂಜೀವಂತ ಕಡ್ಡಿಂತಿತ್ತು ಜೀವಮಂತು ಕೊರದಾನಗ ಅಪ್ಪ ಪಾರ್ವತಿ ನನ್ನ ಸಾಂಗೊಂದು ಬತ್ತಿಲಕ ನನ್ನ ಯಾನದಾದ ಮಲ್ಪೊಡೊಂದು ಕೆಣ್ಣಗ ಮೂಲ ಧರ್ಮ ತಾಂಡವಾಂಡೊಂದು ಅಧರ್ಮನ ತೀರ್ಥಗಳದ್ದು ಧರ್ಮ ಸಂಸ್ಥಾಪನೆಗೋಸ್ಕರ ಗಣಮಡಿ ಮಣ್ಮನ ರೂಪುಡಗಳ ಭೂಲೋಕವು ಜತ್ತು ಬಿದ್ದಾಡ್ಲ ಮಣ್ಮ ತೀರ್ಮಾನಸ್ತಾರ ಈಶ್ವರ ದೇವರನ್ನ ಅಪ್ಪನ ಪ್ರಕಾರ ಜತ್ತೊಂದು ಬತ್ತದಾನಗ ನನ್ನ ಏಳು ಕುಡುಂಬನ ಒಂಜಿ ಮಲ್ತದಲ್ಲ ಕುಡುಂಬ ಪುರ ತೀರ್ಮಾನ ಮತ್ತೊಂದು ಅಮ್ಮ ಬಲ್ಲ ಆಳ್ತಿನಲ್ಲ ಜನರಾಯ ಬೆಗಡೆಗಳು ಬೋಡಾಲಕ ಭಾಷೆ ಬಂದಿತ್ತು ಜನರಾಯ ಬೆಗಡೆನೆ ಆ ಬೋಡಾಲಕ ಆ ಲಕ್ಕಾದ ದೇವರನ್ನಿದ್ದಪ್ಪ ದೇವರನ್ನಾಟ ಬಡದು ಆ ಮಂಜುನಾಥ ದೇವರನ್ನಿತ್ತನಂದಾಂಡ ಮಂಜುನಾಥ ದೇವರು ದೈವಾನ್ನಿತ್ತನಂದಾಂಡ ಏನು ಉರಿ ಅಣ್ಣಪ್ಪೇನು ಮಣ್ಮ ತೀರ್ಮಾನ ಕಟ್ಟೊಂದು ಅಲ್ಪ ಅಲ್ಪ ಬುದ್ಧ ನಿರ್ಮಾಣ ಮತ್ತೊಂದು ಜಾಗ ಬತ್ತು ಎಂದ ಕಾಲ ಬರ್ತದೆ ಬಲದ ಕಾಲ ಬಿಟ್ಟು ನೋಡ್ತೇವೆ ಅಲ್ಮ ಜನ್ಮಾನಿಟ್ಟಾನಗೊಂದು ಸಿಕ್ಕಂದು ಹೆಚ್ಚಿಗೆ ಮೆನಕತ್ತನಂದಾಂಡಲ ಭಂಡಾರ ಸರ್ಕಮಲ್ಪ ಮೈಪಾಜಿ ಕಲಸಾರಿಸಿ ಕರ್ತಾಳ ಪರಿಪೂರ್ಣ ಕಲಂಜಿಂಜೊಂದು ನಂಬಿ ಸಂಸಾರ ಕಿಂಬದ ಸಾಧನ ಅನುಗ್ರಹ ಧರ್ಮ ದೇವತೆಗಳಾಗಳು ಇದಾಗ ನೆಲಗುತ್ತರಿಗೆ ಸತ್ಯ ಹೊತ್ತು ಕಾಪಾಡಿಯರಿಗೆ ನಂಬಿ ಸಂಸಾರ ಎಡ್ಡೆ ಮತ್ತು ನಡಪರಿಯರಿಗೆ ಮೇಡಮ್ ಪಾತ್ರನ ಹೊತ್ತು ಕಾಪಾಡುವುದು ಮನದು ವಯಸ್ಸಲ್ಲ ಅಣ್ಣ ಪ್ರತಿಯಲ್ಲ ಬಲಭಕ್ತಿರ್ತಾರ ಪಾತ್ರ ಹೊತ್ತುಣ್ಣಿ ದೈವಗು ದಿನಕ್ಕೆಂಚಿನ ವಾರಗೆಂಚಿನ ತಿಂಗಳಿಗೆಂಚಿನ ವರ್ಷಗೆಂಚಿನ 4 ವರ್ಷಗೆಂಚಿನ 16 ವರ್ಷಗೆಂಚಿನ ಮಣ್ಮಣಂಜಿ ಕಟ್ಲ ದಿನಕ್ಕೊಂಜಿ ದೀಪ ವಾರಗೊಂಜಿ ಪುರ್ಪ ತಿಂಗಳಿಗೊಂದು ಸಂಕ್ರಾಂತಿ ನನ್ನ ವರ್ಷಗೊಂಜಿ ಪರ್ವ 4 ವರ್ಷಗೊಂದು ಶುದ್ಧ 16 ವರ್ಷಕ್ಕೊಂದು ನೇಮ ನೀರಿನ ಮನ್ಪುಡೊಂದು ತೀರ್ಮಾನ ಭೂತಾಳ ಬಾಂಡೆ ಬಂತಿತ್ರ ಕಟ್ಟು ದಿನಕ್ಕೊಂಜಿ ದೀಪದಿಯೋಲಿಯ ಮಾತಾಡಲ ಒಟ್ಟುಗ ಮಾತಾಡಲು ಒಟ್ಟಿಗೆ ಬಂದ್ಕೊಂಡದಲ್ಲ ಐತಿ ಅಪ್ಪ ತೂನಾಗನೆ ಗೊತ್ತಾಗ್ಬೋದು ಮಕ್ಕಳಿಗೆ ದೈವಳಿಗೆ ಗೊತ್ತುಂಟು ಕೇನ್ನಕ್ಕೆ ನೋಡು ಕಟ್ಲ ಪ್ರಕಾರ ದೈವದ ಮನೆ ಮಂಜಪ್ಪನ ಒರಿಯೊರಿ ಕೊಡ್ತೇರಡ ಒರಿಯೊರಿಯ ನಾನು ಅವತ್ತನ್ನೇ ಬಡಂದಾಂಡ ಮಾತ ಸೇರ್ತಾಂಡ ಸೇರ್ದು ಬರ್ಪಣ ಐವೈದು ಬಾಕಿ ಎತ್ತಂದಾಂಡ ಮಾತೆಲ್ಲ ಕಂತು ಕೊರ್ದು ದೈವ ದೇವರನ್ನ ಇದು ಕೃಪಾ ಕಟಾಕ್ಷ ಪಾತ್ರ ಇರಾಡು ನಮನೆ ವಿನಂತಿ ಮಾಡ್ತಾನೆ ಆಗ್ಲಿಲ್ಲ ಮಾತಾಡಲ್ಲ ಅದೇ ಮೈಸೂರು ಅಣ್ಣ ಪಂಜುಳ್ಳ ಬಲಭಕ್ತಿದ್ದಾರ ಪ್ರಾರ್ಥನೆ ಗೋವಿಂದ ಗೋವಿಂದ
ಪಂದ್ಯ ಸಾಯಂಕಾಲ ಪ್ರಕಾರ ಪಾಡ ಕೆಸರುಗಳು ಕಟ್ಟೋದು ಸಾನ್ನಿಧಿ ನಿರ್ಮಾಣ ಪ್ರಕಾರ ಮಲ್ಪಾದು ಮಲ್ತಿಂಚರ ಕಲಸು ಮಾಡ್ತಾರೆ ಬದಲಾಗಿ ಅಗತ್ಯನ ಸಂಸಾರ ಸಾನ್ನಿಧಿ ಪ್ರಕಾರ ಇಂತಾದಿನಗೂ ಸುತ್ತ ಮಂಡಾಲ ಪ್ರಕಾರ ಮಲ್ಪಾದು ಪೂರ್ಣಗಳ ಜಿನ್ಯಾದು ಸಾನ್ನಿಧಿ ಮಲ್ಪಲು ನಟ್ಟದ ಮನ ಮರಿ ಮಲ್ಪಾದು ಮೂಜಿ ತಕ್ಕಂಥ ಔಷಧಿ ಜಲಕ ಶುದ್ಧ ಮಲ್ಪಾದು ಐತ ಸಿಂಗಾರ ಮಲ್ಪಾದು ಕಾಡಿಂಚಿನ ಮಲ್ಪಾಡು ಗುರಿಂಚಿನ ಆಯ್ತು ನಾವು ಆಕಾಶ ಉಳಿದಿನ ಸತಪಾದರ ಮನಂಚ ಹೇರಿಕೆಗೆ ನಿಗಲಿಗೆ ಅಭಿವೃದ್ಧಿ ಮಾಡ್ಕೊಂಡು ಉಂಡೆ ದೈವಸ್ಥಾನ ರಾಜಸ್ಥಾನ ನ್ಯಾಯಸ್ಥಾನ ರಾಜ್ಯಗಳ ಸರಿಯಾಗಿ ಉಂಡಾಪಿನ ಕಲಿಗಿತ ಮೂರ್ತಗುಣ ಎಂಚ ವಿಷಾದ ಸೇರ್ತೆ ಪೆಲ್ಲ ಪಾಪುಣ್ಯ ಮಿತ್ತುಕೊರ್ಪು ಏರುಲಿರಿಗೆ ಬ್ರಹ್ಮತ್ವ ರಾಸ್ಯತೆ ಏರುಲಿರಿಗೆ ವೀರಭದ್ರ ಸಂಸಾರರು ವಿಶ್ವಕರ್ಮೇಡು ಮೂದಕ್ಕಿಲು ರಾಸಮೂಲಿ ಏನು ರಾಸಮೂಲಿನಿ ಹೊರಕಲದ ಮಲ್ಲದ ಅಧಿಕಾರ ಸಹಕಾರ ನೆಗ್ಗಿ ಫಲ ತಮ್ಮಲಾರದ ಸಂಸಾರ ತೆಗೆ ತಂಗಡಿ ರಾಸಾದ ಸಾನ್ನಿಧ್ಯ ಪ್ರಕಾರ ವೈಭವದ ಜೈ ನಮ್ಮ ತಗಡಿ ಆ ವೈಭವದ ಧರ್ಮ ಅಧರ್ಮ ಪಳ್ಳಿ ಸಾನ್ನಿಧ್ಯ ಪ್ರಕಾರ ಸರ್ವ ಕಟ್ಲೆನ ಅನುಗ್ರಹ ಪ್ರಕಾರ ಮಲ್ಪಾದು ಮಾಯದ ಗಾಳಿನ ಬೀಜ ಒಂದು ಸಾನ್ನಿಧ್ಯ ಪ್ರಕಾರ ಜಾಗಿ ಜಾಗಿನ ಕೇಳೊಂದಿಲ್ಲ ಜಾಗಿ ಜಾಗ ಪತ್ತೆರು ಸಂದರ್ಭದ ಕಾಲ ಮಾಯ ಲೆತ್ತುಂಡ ಅಕ್ನ ಅನುಗ್ರಹದ ಸಾನ್ನಿಧ್ಯ ಪಟ್ಟ ಅದಕ್ಕಲ್ಲ ಅಪಂಡ ಅರವೂರು ಪರವೂರು ಬುದ್ಧೇಶ್ವರಿ ಅದು ಮೂರ್ತಾಗ ಸದಾರ ಅರವೂರು ಬರೋರು ಬುದ್ಧೇಶ್ವರಿ ಮೆಗ್ಗಿ ಬೆಳೆಯುತ್ತಿನ ಸಭೆ ಸ್ವಲ್ಪ ಮಿತ್ತಗ ದಾದ ಮಾತ ಎರಡ ದೇವಿಯನ್ನ ಅನುಗ್ರಹದ್ದು ಹೊರಕರದ ಮನ್ನಡು ಅಕುಲು ಇಂಚ ಮತ್ತೊಂದು ಬೈದಾರ ಐದರ ಉನ್ನತ ಅಂಶದ ಗುಣವನ್ನು ಯಾವಲ್ಲ ಪಡೆದು ಸಾನ್ನಿಧ್ಯ ಪ್ರಕಾರ ಮಾಡಿ ಭಯ ಪನ್ಮೆನಿಗಳಿಗೆ ದಾರ ಬರ್ತಿದ್ವಿ ಕೊಡ್ತೆ ಕಟ್ಟದ ರಾಸೆ ಅವು ಹುಟ್ಟಿಂದ ಮಾತ್ರ ಅಂತ ಅಧಿಕಾರ ಪ್ರಕಾರ ಬತ್ತನ ಸ್ವಾಮಿನ ಅಪ್ಪನ ಪಡೆ ಭೂಲೋಕ ಜೊತೆ ಮಾನೂರು ಧಾರ್ಮಲ್ಪಾದ ನೆಲ್ಲಿ ಆಡು ಗುರು ಬರ್ತೀವಿ ಅಮ್ಮ ಬಲ್ಲಾದ ದಿನ ಸಾನ್ನಿಧ್ಯ ನಾಲ್ಕು ಕುಟುಂಬ ಒಂದು ಮಲ್ಪಾದು ಕುಟುಂಬಪುರ ಅಧಿಕಾರ ಪಡೆದಿದೆ ದೇವರ ಎತ್ತಿಜಿ ದೇವರ ನಾಟದೆ ದೈವ ಎತ್ತಿಜಿ ದೈವನ ಅನ್ನತ್ತೇವನ ಆಧಾರ ಆಜಾಗ ಪಡೆಬಾರ್ದು ಬಟ್ಟೆ ಕಟ್ಟೆ ತೆಗಿದ ಬತ್ತಂಡೆ ತೆಗೆ ತಗನೆ ರೂಪ ಧರ್ಮಲ್ಪಾದ ಅಮಡಾಡೆ ಐಂದಾಲ ಬಟ್ಟ ಬಗ್ಗೆ ಎಲ್ಲೂರು ಸಿರ್ಕಿಲ್ ಭೇಟಿ ಕೊಡಿ ಸಾಲು ಕಂಬತ್ತಿನ ಕಾಲಡು ಒಂದು ಅನ್ನತ್ತೇವನ ಪುರಪ್ಪನ ಆಜಾಗ ಪಡೆದು ಬಗೆ ಬಗೆ ಈಗೋಗಟ್ಟು ಪೋಯ ಬೊಟ್ಟು ಬೊಟ್ಟು ಸಾನ ಕಟ್ಟ ಅಧಿಕಾರ ದೈವ ಪಂಜಿ ಮಾಡ್ತಾರೆ ಕುಟುಂಬ ಬಗ್ಗೆ ಕುಟುಂಬದ ಕಲ್ಲುಟ್ಟು ಪಂಜಿ ಮಾಡ್ತಾರೆ ಸೆಮಿಕಲ್ಲ ಸೆಮಿಕಲ್ಲ ಪಂಜಿ ನೋಡಿ ಅಧಿಕಾರ ಪ್ರಕಾರ ಬತ್ತುಂಡ ಅಗಂತೇಶ್ವರನ ಸಹಕಾರ ಕಲ್ಲ ಪಂಜ ಆದಮೇಲೆ ಸತ್ಯ ಅಧಿಕಾರ ಪ್ರಕಾರ ತೆನ್ಕರಾಜನ ಕಟ್ಟು ಬಡಕಾಜ ಗುಟ್ಟು ಪಡೆಮತ್ರ ಮೂರ್ತಗಳಲ್ಲಿ ಈ ಮಣ್ಣು ಬಣ್ಣಗ ದಾದನ ಹಿರಿ ಹಾಕುವ ಕಾಲು ಬೀರಿ ಬೀರಿ ಗುಡ್ಡೆಡು ನೆಲೆಯತ್ತಿನ ಸತ್ಯ ಕಾಲ ಅಂತೂ ಅಧಿಕಾರ ಪ್ರಕಾರ ಮಣ್ಣು ಕುಟುಂಬನು ಸೋಜಾದ ಕೊಟ್ಟರೆ ಸತ್ಯ ಅಂತ ಅಧಿಕಾರ ಅಡಿಗೆ ಬೂರಿ ಅಂಡಲ್ಲ ಲಕ್ಕನ ಕಾಲ ಇಂಕ ಬರ್ತಾನೆ ಅದಕ್ಕೆಂದ ಎನ್ನ ಸರ್ವ ಕುಟುಂಬ ನಾನು ಪೊನ್ನು ಎಲ್ಲಿ ಮಲ್ಲ ರಾಸಿದ ಕುಟುಂಬ ರಾಸಿದ ಇಂಚ ರಾಸಿಯ ಕುಟುಂಬ ಮಾತಾಡಿಸಿ ದೈವಳೆ ಮಲ್ಪಾದನೆ ರಾಶಿ ಇಜ್ಜ ಅಂದ್ರೆ ರಾಶಿ ಮಲ್ಪಂದ್ರೆ ರಾಶಿಗೆ ಕೊಣಪುನ ಕೆಲಸ ಆ ದೈವದಿತ್ತು ಸರ್ವಗುಣ ರಾಜ ಮಲ್ಪಾದಲ್ಲ ಮೋದ ಬಂಟೆ ಆದ ಮೆರಳ ಮೆತ್ತಗ ಆವತ್ತ ಕೆಲಸ ಮಾಡ್ಕೊಳ ಅಲ್ಲಿಗರೇ ಈರ ನಾನು ಕೊಂದ ಇದ್ದೀನಿ ಈರ ಅದು ಬೈದಿನ ಕಾಡು ಕತ್ತಲೆತ್ತನ ಊರು ಬೊಲ್ಪುತ್ತನ ಕಾಪುತ್ತು ಕತ್ತಲೆನ ಬೊಲ್ಪ ಮಲ್ಪ ಕಾಡನ್ನು ಕಟ್ಟ ಅಲ್ತೆ ಸಾನ್ನಿಧ್ಯ ಮಾಡ್ಕೊಂಡು ಅಂಡ್ ಅಧಿಕಾರ ಪ್ರಕಾರ ಸಾನ್ನಿಧ್ಯ ಪ್ರಕಾರ
ಕುಮಾರದವರ ಬಣ್ಣ ಬೈದು ಎರಗೇನ ಹೊರದರ ಮಾಡ್ತಾರೆ ಅರೆ ಬಾರೆ ತಂಕತ್ರ ಆಗ್ಬಿಟ್ಟು ದೇವರ ಜನ ಸ್ಥಳ ದೇವರಿಗೆ ಪೂಜೆ ಮಾಡ್ಕೊಂಡ ಅನ್ನ ಫಲಾರು ಕೈಗೂರು ಪುಣ್ಯ ಭಾಷೆ ಕೊಡ್ತೀವಿ ಅವನು ಅನ್ನ ಫಲಾರ ಆವಟ್ಟು ಅನ್ನ ದೇವರ ದೇವಸ್ಥಾನ ಉಂಟು ದೇವರ ಮಾಡೋಣ ಆಸೆ ಧರ್ಮಸ್ಥಳ ನಿರ್ಮಾಣ ಮಾಡ್ತದೆ ಅಂತ ಅಧಿಕಾರ ಪ್ರಕಾರ ಸ್ವಾಮಿಲಿ ಬೆತ್ತತ್ತಿ ಇರತ್ತೆ ನನಗೆ ಆರು ಬೆತ್ತತ್ತೆ ಮೇರತ್ತೆ ಅಧಿಕಾರ ಬ್ರಹ್ಮ ಅಂತ್ಯದ ಗುಣನ ಪತ್ತನ್ನು ಈ ಜಾಗದ ಸಾನ್ನಿಧ್ಯ ಚಿರೋದ ಸಾದಿ ದಾದ ತುಂಬದ ಸಾದಿ ದಾದಂಗೆ ಅರ್ಥ ಇದೆ ನನ್ನೆಲ್ಲ ಗೊತ್ತಾದ ಒಪ್ಪಂಟೆ ಆದ ಈ ಜಾಗ ಅಧಿಕಾರ ಪ್ರಕಾರ ಹೊರದರಾಗ ಸ್ವಾಮಿ ಅಂಶದ ಗುಣನು ಈ ಜಾಗ ಕೊಂದ ಕೊಂದತಿ ಈ ಸಾನ್ನಿಧ್ಯನ ಮತ್ತೆ ನಿರ್ಮಾಣ ಅಂತ ಬೇತ ಅಂತ ಅಧಿಕಾರ ಪ್ರಕಾರ ಪತ್ತನ ಹೊರಕಲದ ಮಣ್ಣು ಕಿಬಿ ರಡ್ಡ ಆದುಪ್ಪೆಲ್ಲವು ಕಣ್ಣು ರಡ್ಡ ಆದುಪ್ಪೆಲ್ಲವು ಮಣ್ಣು ರಡ್ಡ ಮಣ್ಣು ಒಂಜೆ ಹೊರಕಲದ ಮಣ್ಣು ಮಾತ್ರ ಆ ಹೊರಕಲದ ಮಣ್ಣು ಕೆಬಿಕು ಉರಿಪೇರುವನ್ನ ಪ್ರಶ್ನದ ಗುಣ ಇಂಕ್ಲಿ ಮಾತಿದ ಸದನ ಅಧಿಕಾರದ ಹೆಂಗೆ ತಿಕ್ಕೊನಲ್ಲಾಗ್ತ ಮಣ್ಣು ನಿಗಲೆ ಕೈಗೆ ಬರ್ಕಿಲ್ಲ ಅದು ಹೋದಾಗ ಅದು ಕೊಡ್ತಾ ಸಾನ್ನಿದ್ದೀನಿ ನಾನು ಐದ ಬರವಣಿಗೆ ಇಂಚು ಉಂಡು ಪ್ರಶ್ನೆ ಎಂಕಿಲ್ಲ ಒಡೆ ಮಂಜ ಆತಿರ್ಬೋಚ ಇದಾತಗೆಂಡ ಪುರ್ಲುದ ಸೇವೆ ಪುರ್ಲು ಕರಿಪಾದ ಬೇತ ಒಳ್ಳೆಯದು ನಾ ಜಾಗದ ಸಂಸಾರ ಮಾತು ಅಂತಂದರೆ ಈ ಅನಿತ ಕುಟುಂಬದ ಜಾಗದ ಇತ್ತು ಪಣಿಗೆ ಮಾತ್ರ ಇಪ್ಪನಾದಿತ್ತಿನ ದೈವ ಯಾನ ಹೊಂದಿಕೊಟ್ಟು ಅರ್ಧನಾಥೇಶ್ವರ ಸಾನ್ನಿಧ್ಯ ಪ್ರಕಾರ ಹಕ್ಕದ ಜಾಗ ಲೆಪ್ಪದ ಮಣ್ಣು ದೈವನ್ನ ಪೇನ ಪುರಪುಣ ಪಡೆಯಿಂದ ಸಾನ್ನಿಧ್ಯ ನಿರ್ಮಾಣ ಮತ್ತು ಬೆಳಿತಾರೆ ಹೊರಗಲದ ಬೂಡು ಬಂದತಿ ಮಣ್ಣು ಸಾಮಾನ್ಯ ಬೂಡು ಆಗ್ತದೆ ಇಚ್ಚೆ ಬೂಡು ಮತ್ತೆ ಸೂರ್ಯ ಚಂದ್ರ ಕಾಂಟ ಹೊರಕಲದ ಮಣ್ಣು ಎಂಕಲ ಕುಟುಂಬ ಲೆತ್ತನ ದೇವರ ಸೇವೆ ಹೋಗದ ಪಾಲನೆ ಮಾಯ ಮಾಡ್ತಾರೆ ಎಲ್ಲ ಗುರ್ತುಂದರ ಗುರ್ತುಡಿ ಎಲ್ಲ ಜಾಗ ಎಲ್ಲ ಬೆಳೆದಿದ್ದಾರ ಕಿಶೋರ್ ಅನ್ನ ನಮಗೆ ಲೋಪದೋಷ ಮಾನಪುರ ನೋಡಿ ಪಾಸ್ ಕೊಡ್ತಾರೆ ಕಡೆ ಬುದ್ಧೇರಿ ಎಲ್ಲ ಒಳ್ಳೆ ನಮ್ಮ ಕುಟುಂಬ ಇರ್ತೈತೆ ಬಾರಿದ ಮುಂದೆ ಲೆಫ್ಟ್ ಹೊರಟ ಬಾರಿದಲ್ಲಿ ಕಾಲದ ಅಧಿಕಾರ ಪ್ರಕಾರ ಬರ್ತನೆ ನಾವು ಉಂಡೆ ಯಾರನ್ನ ಕಲಿಗಿದ ಮೂರ್ತ ಪ್ರಕಾರ ಉಂಜಿಪಡು ಗ್ರಾಮದೇವರು ಬರ್ತ ಗ್ರಾಮದೇವರು ಅವರಿಗೆ ಬರ್ತಂದು ಈ ಜಾಗ ಕುಟುಂಬ ಮಲ್ಪೋನ್ ಬೈತೆ ಹೊರ್ತದಾಲ ಎಂಚೆತ್ತಂದ ಪರಿವರ್ತನೆ ಪ್ರಕಾರ ಮಲ್ಪಾದು ಎನ್ನರುಣ್ಣ ಅಧಿಕಾರ ನಾಲ್ಕಾರ ಪಸ್ತ ಮಿತ್ತ ದೀಪಾದು ಎನ್ನ ಮುತ್ತಾನ ಮುಸ್ಲ ಬಲಿ ತೀರ್ಮಾನ ಪ್ರಕಾರ ಮಲ್ಪಾದು ರುಂಡವು ಕೈಗೊರ್ಪೆ ಮಿತ್ತಗ ವರ್ಷಕ್ಕೆ ಕಲ ಸುಣದೇವರಿ ಮೆತ್ತಿಲಕ ಮಣ್ಣು ಕಾಪಿಲಕ ಮಾಯ ಮಲ್ಪಾದು ಸರಿ
ಬಾಧೆ ಕೊಡ ಅಂತ ಬೈದ ನೆಟ್ಟ ಆತ ಪೊರ್ತುಡೆ ಅನುಭೋಗುತ್ತೆ ನನ್ನ ಮಿತ್ತು ಇರ್ನ ಜೋಮಾನ ಮುಟ್ಟ ಇರ್ನ ಕುಟುಂಬ ಪೊರ್ತುಡು ಆತಂದು ಅವ್ನು ನಂಜಿದ್ರು ನಾವು ಅದೇ ಅವನು ಮಾತಿತ್ತ ಹೊರಗಲ್ದ ಮಣ್ಣು ಇರ್ಲ ಬಿಡ್ತಾರೆ ಕುಟುಂಬ ಬಿಡ್ತಾರೆ ಅದೇ ಆ ಪುಟ್ಟೆಟ್ಟಾದ್ರ ಸನ್ನಿಧಾನ ಪ್ರಕಾರ ಸರ್ವ ಕುಟುಂಬ ಅನ್ನ ಸಂಸಾರ ಪುಣ್ಯ ಸಂಸಾರ ಆ ಸೇವೆನ ಪರಿಪೂರ್ಣ ಸಿಂಗಮ್ಮಪ್ಪ ಅದು ಇರ್ನ ಕುಟುಂಬ ಗಂಚಿತ್ತಿನ ಬಾಧಿಸ್ತಾನ ಬರಲಿಕ್ಕಂಡೆ ದೈವ ಬಂದಿಲ್ಲ ಆಜಾಗ ನಿತ್ಯಗೆ ಹೊರಗದ ಮಣ್ಣು ಬೋದು ಪೊಗುದೆಗೆ ಬಂದ ಪ್ರಶ್ನೆ ಚಿಂತನೆಯನ್ನು ಮಾಯ ಮಾಡ್ಕೊಂಡು ಇರ್ನ ದಿನಮಾನ ಊಟ ಬಲೆ ಕುಟುಂಬದ ಸನ್ನಿಧಾನ ಪ್ರಕಾರ ಸಾನ್ನಿಧ್ಯ ಪ್ರಕಾರ ಬರ್ತದ್ದು ಅಗ್ಲೆಗೆ ಒಮ್ಮತ್ತದಲ್ಲಿ ಭಾಷೆಯನ್ನು ಕೊಡ್ದು ಮಿತ್ರ ನಡಪಲೇ I will live
ವರ್ಷದ ಕೊಡಿದಾಗ ನೇಮೋತ್ಸವ ಏಳು ವರ್ಷಕ್ಕೂ ಈ ಸ್ಥಳ ಕಾಲಿನ ಅಜೀರ್ಣಾವಸ್ಥೆ ಕಾಲಿನ ಮಣ್ಣು ಇತ್ತು ಈ ಮಣ್ಣಿರುವಂಥ ಬರಲು ಈ ಸಲೀಂ ಕುಟುಂಬಸ್ಥರು ಮಾತ್ರ ನಾಡೊಂದು ಮಾತವನ್ನಾಗ ನಮ್ಮ ಕುಟುಂಬದ ಮೂಲನ ಚಿತ್ರಣದಲ್ಲಿ 7 ವರ್ಷದ ತುಂಬು ಈ ಸ್ಥಳ ಮಾತ ಪಡೆದಾಗ ದೈವದೇವಿ ಮಾತ ಯಥಾಶಕ್ತಿ ಧರ್ಮ ದೈವ ಪ್ರಕಾರ ಮಾತ ಪಡೆದಾಗ ದೈವಲೇ ಮಾತ ನಿತ್ಯದ ಪೂಜಾ ಶಂಕರನ ಪೂಜಾ ವರ್ಷಾದ ಮಾತ ಪೂಜಾ ಪರ್ವಣ ನೇಮೋತ್ಸವದ ಕಾರ್ಯಕ್ರಮ ನಮ್ಮ ಮಾತನಿಗೆ ದೈವದೇವಿ ಮಾತ ವಾರೈತಿ ಮಾತ ಪ್ರೇರಣೆ ಬರ್ತದೆ ಆ ಪ್ರಕಾರ ಮಾತ ಮೊದಲಂತ ಕಾರ್ಯಕ್ರಮ ಮತ್ತು ಭಕ್ತಿ ಶ್ರದ್ಧೆ ಮಾತ ಮಂತ್ರ ಈ ವರ್ಷ ಮಾತನಿಗೆ ದೈವದೇವಿ ಮಾತ ಪದವಾದ ಪ್ರಕಾರ ವರ್ಷ ಈ ಸ್ಥಳವನ್ನು ಕೊಡಿದಾಗ ದೈವದ ಕಲೆಗಾರ್ಮಿಕರ ಬಣ್ಣದ ಗುಣನ ಹಿರಿಯಾನಗರವಂತನ ಪುಣ್ಯದ ಫಲದಾರ ವರ್ಷದ ವರ್ಷ ಮಾತು ಈ ಸ್ಥಳದ ಅಭಿವೃದ್ಧಿ ಇರುವಂತಹ ಮಾತು ಕೆಲಸ ಮಾತ್ರ ಕಣ್ಣು ಮಾತ ಗೋಚಾರವಾದಾಗ 10 ವರ್ಷದ ಮುಂದೆ ಮಾತ ಕೊಟ್ಟಿದ್ದಾಗ ವಿಶೇಷ ದೈವ ಧರ್ಮ ನಿಯಮ ಆ ನಾಗಧರ್ಮದರಿಗೆ ಮಲ್ಲ ಮಂಡಲದ ಮಾತ ಸೇವೆ ಈ ಮಣ್ಣಿಡು ದೈವ ಮಾತ ಪುರುಳೆ ಮಾತ ಗೆದ್ದು ಸಂಸಾರ ಎಲ್ಲಿ ಅಂದ್ರೆ ಸಂಸಾರದ ಮನಸ್ಸನ್ನು ಬಹಳ ಮಲ್ಲ ನಿಂತಿದ್ದಾಗ ನಾವು ಮಾತ ಈ ಸ್ಥಳ ಮಾತ ಒಗ್ಗಟ್ಟಾದ ಆ ದೈವದ ನಂಗೆ ಅನುಗ್ರಹ ಅಲ್ಲಿ ಒಂದೇ ದಿನ ಅಂದತ್ತು ನಂಗೆ ಮಾತ್ರ ಇಲ್ಲ ಯಾಪಲ ಮಾತ್ರ ಸಂಸಾರ ಸುಕುಟುಂಬ ಬುದ್ಧಿರಿಷ್ಟು ಮಾತಾಡ್ತಿದ್ರು ಈ ಸಮಯದಲ್ಲಿ ಆ ದೇವನ ಮಾತ್ರ ಸತ್ಕರ್ಮ ಸೇವೆ ಮಾಡೋದ್ರಿಂದ ಉದಾಹರಣೆ ಕೊಡೋದು ಮಾಡ್ಕೊಂಡೆ ಅಂತ ನಂಗೆ ದೈವದ ಅನುಗ್ರಹ ಮಾತಾಡೋದು ನಾವು ಮಾಡ್ತೀವಿ ಏನು ತಿಳ್ಕೊಂಡು ದೈವನ ಕಲಾ ಸಾನ್ನಿಧ್ಯ ಮಾತ್ರ ನನಗೆ ಜಾಸ್ತಿ ಅವಳನ್ನು ದೈವ ಕಲಾಶಾಧನೆ ಮಾಡ್ಕೊಡ್ತೇವೆ ಅವರ ನವಕಾಂಗ ವರ್ಮದ ಸಂಖ್ಯೆ ನಿಂತಿದ್ದಾಗ ಬ್ರಾಹ್ಮಣ ಅಂದ್ರೆ ನವಕಾರಾಧನೆ ಯಥಾಶಕ್ತಿ ಕನ್ಯಾರ ಪರ್ವ ಮಾಡಿಕೊಡ್ದು ಆ ದೈವನ ಕೈಮಿಗೆ ದಂಡ ವಿಶೇಷವಾಗಿ ಮಾತನಾಡಿದ ದೈವದ ಅನುಗ್ರಹದ ಕತ್ತಲ ದೈವ ಮಾತ ವಿಶೇಷ ಅಂದರೆ ನೃತ್ಯ ಗೀತ ಸೇವೆ ಮಾತುಕೊಡೋದು ದೈವಗಳು ಸತ್ಯದ ಮುಂದಿನ ಕೇಳೋದು ಸಂಸಾರ ಸಗುಣವಾಗಿ ಬುದ್ಧಿದೃಷ್ಟಿಯಲ್ಲಿ ಗೆಟ್ಟ ಅಭಯದ ಗಂಧ ಪ್ರಸಾದ ನಂಗೆ ಮಾತ ಸ್ವೀಕಾರ ಸರಳ ಕರ್ನಾಟಕ ಹಿಂಜಿನ ಸೇವೆ ಸತ್ಯ ಸಂತೋಷ ಸ್ವೀಕಾರ ರಾತ್ರಿ ನೃತ್ಯ ಗೀತಾ ಸೇವೆ ಇಲ್ಲ ದೈವ ಬಹಳ ಸಂತೋಷ ಸ್ವೀಕಾರ ಅನ್ನೋದು ಸಂಸಾರ ಸಹಗುಣವಾಗಿ ಪ್ರತ್ಯಕ್ಷವಾದ ಪರೋಕ್ಷವಾದ ಮತ್ತು ಏನು ಮಾತನಕ್ಕೆ ಈ ಸರಕು ಮಾಡಿಕೊಡ್ತೀವಿ ಸಹಾಯ ನಂತರ ಮಾತುಗಳ ದೈವದೇನು ಮಾತುಕೊಡ್ತಿಲ್ಲ ಸುಖ ಸಂಪತ್ತು ನೆಮ್ಮದಿ ಆಯುಷ್ಯ ಆರೋಗ್ಯ ಮಾತ್ರ ಮನಸ್ಸು ಇಷ್ಟಾರ್ಥ ನಾವು ಪೂರ್ಣವಾದ ಆ ರಾತ್ರಿ ಹೊತ್ತು ಆ ನೇಮೋತ್ಸವ ನಂಗೆ ಸತ್ಯದ ಗಂಧ ಪ್ರಸಾದ ಸಂಸಾರಕ್ಕೆ ಸಗುಣವಾಗಿ ಆ ದೈವ ನಂಗೆ ಅನುಗ್ರಹ ಮಂತಕೊಂಡು ವಿಶೇಷವಾಗಿ ನಾವು ಮಾತ್ರ ಬರವಾದ ಆ ದೈವರ ಹರಶಂಭು ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವ ಶಂಕರ ಸರ್ವಾತ್ಮ ನೀಲಕಂಠ ನಮೋಸೆ ಗೋವಿಂದಾಣಿ ಗೋವಿಂದ ನಮಸ್ಕಾರ ಯಾನಿ ಕಾಲಚ ವಾಪಾನಿ ಜನ್ಮಾಂತರ ಕಥಾನಿಚ
ವಿಶೇಷವಾಗಿ ಪ್ರಾರ್ಥನೆ ನಮಗೆ ವರ್ಷಗಳ ಮಾಡಿಬಿಟ್ರೆ 18 325 ದಿನ ಅಂತ 14 ದಿನಕ್ಕೆ ಒಂದು ವಿಶೇಷತೆ ನಮಗೆ ನಮ್ಮ ವರ್ಷದ ಪೂಜೆ ತಿಂಗಳದ ಪೂಜೆ ಸಂಕ್ರಮಣ ಪೂಜೆ ವರ್ಷದ ಇಂಚಿನ ಕಾರ್ಯಕ್ರಮ ಅಂದಾಗ ದೇವರನ್ನ ದಿವಸ ಮಾತವನ್ನಾಗ ಗಡ್ಡನೆ ಐತಾರ ಅಂದಾಗ ನಮ್ಮ ಮಾತು ಪಡೆದಾಗ ಈ ಸಲಟು ಸನೇಲಿ ಕುಟುಂಬಸ್ಥರು ಮತ್ತು ಆರ್ದವನ್ನು ದೈವದೇವರನ್ನ ಮಾತು ಪಡೆದಾಗ ಬೊರುಡ ಪೂಜೆ ನಮಸ್ಕಾರ ಮಾಡ್ಕೊಂಡು ಅಂಜನ ದೈವನ ಮಾತು ನೃತ್ಯ ಗೀತಾದಿ ಸೇವೆ ಮಾತುಗಳು ಬಹಳ ವಿಶೇಷವಾದ ದಿನ ಮತ್ತು ಮನುಷ್ಯರಿಗೆ ದಿನಾಲ ಜವಾಬ್ದಾರಿ ಮಾತು ಏದೇ ಇತ್ತನಲ್ಲ ಆ ದೈವದೇವರ ಮಾತು ದಿನ ಬಂದಾಗ ನಮ್ಮ ಮಾತು ನೆನಪು ನಮ್ಮ ಜವಾಬ್ದಾರಿ ಮಾತು ನಮ್ಮ ಬರೀ ಆ ದೈವದ ಮಾತು ಸನ್ನಿಧಾನ ಮಾತು ಬರ್ತದೆ ನಮ್ಮ ಕೈಟಾಪಣೆ ಕೊರಕುವಿನ ಸೇವೆನ ವಂತಿಯನ ಮಾತು ಮಕ್ಕಳ ಮತ್ತು ಭಕ್ತಿ ಶ್ರದ್ಧೆ ಮಾತು ಅರ್ಪಣೆ ಮಂತ ಅಂದಂಡ ನಿತ್ಯಲ ದೈವದೇವರ ಮಾತು ಅನುಗ್ರಹ ನಿಂತಿದೆ ಅಂತ ಕೊಡ್ತೀವಿ ದೈವದೇವರ ಮಾತು ಸತ್ಕರ್ಮ ಸೇವನ ಮಾತು ಮನಸ್ಲಾಗನೆ ಈ ವರ್ಷದ ಮಾತು ದೈವದೇವರ ಮಾತು ಅದರನ್ನು ನಾವು ಸಂಸಾರ ಸಕುಟುಂಬ ಪ್ರತಿಷ್ಠೆ ಮಾತ್ರ ಸೇರೊಂದು ದೈವದ ಅನುಗ್ರಹ ನಂತ ಮಾತ್ರ ಇಲ್ಲ ಪ್ರತಿ ಸಮಯ ಪ್ರತಿ ಕ್ಷಣ ಮಾತಾಡುವ ಇನ್ನೊಂದು ಮಾತಾಡೋದು ದೈವದೇವರ ಮಾತು ಕಿಂಚಿತ್ ನಿಮಗೆ ದೈವರೇ ಪರಿಹರಿಸುವ ಮಾತ್ರ ನಮ್ಮ ಕೈಡಿದ್ದು ಹೊರತು ಪರಿಸರ ಅಸಾಧ್ಯ ಅಂತಿದ್ರೆ ನಮ್ಮ ಸಂಸಾರ ನಂಗೆ ಅನುಕೂಲ ಉಂಡ ನಂಗೆ ದೈವದೇವರ ಮಾತು ಅನುಕೂಲ ಭಕ್ತಿ ಕೊಡ್ತಾರೆ ಆ ತಕ್ಕ ಮಟ್ಟಿಗೆ ನಮಗೆ ಕಿಂಚಿತ್ ಕಿಂಚಿತ್ ಸೆವೆನ್ ಆ ದೈವರು ಬಹಳ ಸಂತೋಷ ಸ್ವೀಕಾರ ಅಂದರೆ ಆ ದೈವರ ಪರಾನಂದ ಕಲಶಾರಾಧನೆ ಲೈಕ ಶಕ್ತಿ ಬ್ರಾಹ್ಮಣ ನಮಕಾದ ಪರಿವಾರ ಪರ್ವಲ್ಲ ಅದಕ್ಕೆ ಬಹಳ ಸಂತೋಷವಾದ ಸ್ವೀಕಾರ ಅನ್ನೋದು ಮಿತ್ ಕತ್ತಲು ಹೊರತು ನಿಮಗೆಲ್ಲ ವಿಧಿವಿಧಾನ ಪ್ರಕಾರ ನೃತ್ಯ ಗೀತಾದಿ ಸೇವನೆ ಆ ದೈವರು ಬಹಳ ಸಂತೋಷವಾದ ಸ್ವೀಕಾರ ಅಂದರೆ ಅಧಿಕಾರ ಮತ್ತು ಕೊಟ್ಟಿದ್ದಾಗ ಜುಮಾದಿ ಬಂಟೆ ಇತ್ತು ನಾವು ನ್ಯಾಯ ತೀರ್ಮಾನ ಕೊಟ್ಟಿದ್ದಾಗ ಕಲ್ಲುಟ್ಟಿ ಬಂದಿಲ್ಲ ಸಂಸಾರ ನೀತು ಮತ್ತು ತಪ್ಪುಗಳು ಗೊತ್ತಿ ಜನ ಮಾತು ಮತ್ತು ಆದ ಹೋದರೆ ಸಾಧ್ಯತೆ ಅಂತಿದ್ದ ಇಂಚಿನ ತಪ್ಪು ಮಾತಿದ್ರಲ್ಲ ಮಾತ ದೈವದ ಕ್ಷಮೆ ಕೊಡೋದು ರಾತ್ರಿ ಹೊತ್ತು ಮಾತಾಡಿದ್ದು ಆ ದೈವದ ಅನುಗ್ರಹ ಎಡ್ಡ ಸತ್ಯದ ನುಡಿನ ನಮ್ಮ ಸಂಸಾರಕ್ಕೆ ಸಕುಟುಂಬ ಅನುಗ್ರಹ ಅಂದರೆ ಪ್ರತ್ಯಕ್ಷವಾದ ಪರೋಕ್ಷವಾದ ಏನು ಮಾತು ಈಶ್ವರವಾದ ತನು ಮನ ತನ ಬಂದು ಆ ರೀತಿ ಮಾತು ಸಹಾಯ ಮಾಡ್ತಾರೆ ಮಾತ್ರ ದೈವದ ಗಂಧ ಪ್ರಸಾದ ಗತನಲ್ವ ಮಾತ್ರ ದೈವದ ಗಂಧ ಪ್ರಸಾದ ಅಮೃತವಾದ ನಂಗೆ ಫಲಿತಿದೆ ಮಿತ್ತಗಳ ಇಡೀ ವರ್ಷ ನಂಗೆ ಮಾತ್ರ ದೈವದ ಮಾತು ಬಡ್ತದ ಸುಖ ಸಂಪತ್ತು ನೆಮ್ಮದಿ ಆಯುಷ್ಯ ಆರೋಗ್ಯ ಮಣ್ಪಂಚರ ಮಾತು ಉದ್ಯೋಗ ಎಡ್ಡ ಅಭಿವೃದ್ಧಿ ಕಲ್ಪನಾಂಚರ ಜೋಕಲ ಮತ್ತು ಎಡ್ಡ ವಿದ್ಯೆ ಬುದ್ಧಿ ಮತ್ತು ಅನುಗ್ರಹ ವರ್ಷ ನೇರದ ಪೊರುಡ ದೈವದ ಸತ್ಕರ್ಮ ಸೇವಾ ಮತ್ತು ಎಡ್ಡ ಯೋಗವಾಗಿ ಸಂಸಾರ ಸುಖವಾಗಿ ಮಾತ್ರ ಅನುಗ್ರಹ ಅಂತ ಕೊಡ್ದು ಮಿತ್ತಿಗೆ ಮಾತ್ರ ವಿಷಯ ಇಲ್ಲ ನಮ್ಮ ಮನಸ್ಸು ಇಷ್ಟ ಆದರೆ ವಿಸ್ತಾರ ಆದನ್ನು ಕಲ್ಲುತ್ತಿ ಬಂದಲ್ಲಿ ಸದಾಕಾಲ ಪೊರ್ಲುಡ ಅನುಗ್ರಹ ಮತ್ತು ನಡಪಾದ ಕೊರಡು ನಾವು ಮಾತೆಲ್ಲ ಒಂದೇ ಮನಸ್ಸು ರಾಜ ಪ್ರಾರ್ಥನೆ ಮಾಡಿದ್ರೆ ಸರ್ವೇಭ್ಯೋ ದೇವೇಭ್ಯೋ ನಮಃ ಗೋವಿಂದಾಣಿ ಗೋವಿಂದ ಸುಖ ನಮಸ್ಕಾರ ಅಂತ ಯಾನಿ ಗಾನಿ ಜವಾಪಾನಿ ಜನ್ಮಾಂತರ್ಗತಾನಿ ಚ ತಾನಿ ತಾನಿ ಮನುಷ್ಯಂದಿ ದೇವರೇ
ಸುಮದಿವದಾಭ್ಯೋ ನಮಃ ಅನುಜ್ಜಾಮ್ನಿಹಿ ಆಚರಲ ವಿಶೇಷವಾದ ಮಾತ ಬಿಡ್ತಾಗ ಅಣ್ಣಪ್ಪ ಬಂದು ಮಹಿಷಾಂದನ ಸ್ಥಾನದ ಸನ್ನಿಧಾನ ಮಾತ ಭಕ್ತಿರ ಮಾತ ಪ್ರಾರ್ಥನೆ ವಿಶೇಷ ಮಾತ ಬರುವಾಗ ಲಬ್ಧವಯಮರ್ಥಂ ಲಭತೆ ಮನುಷ್ಯನ ಪಾತ್ರರೊಂದಿಗೆ ದೈವಾಡು ದೇವರಾಡು ವಾಸ ಮಾಡಿ ಓ ಸಂದರ್ಭ ನಮ್ಮ ಕೈಟು ದೈವ ದೇವರು ವಾರಿಕ ಕೆಲಸನ ವಾವಾಸ ಮಾಡಿ ಏರಿಯನ ಕೈಟ ಮತ್ತು ಮಲ್ಪಾರ್ಕೊಂಡು ಮಾತ್ರ ದೈವ ಸಂಕಲ್ಪ ಅಂಚದಿಪ್ನಾಗ ದೈವದ ಸಂಕಲ್ಪ ತಂದಂಡ ಏನು ತಪ್ಪ ಎರಡು ಅಸಾಧ್ಯ ಅಂಚದಿಪ್ನಾಗ ಮಾದ ಕರ್ಮಾಂಗದಲ್ಲ ಮಲ್ಪೊಳ್ಳ ಸಮಯ ಸಂದರ್ಭ ನೋಡಿ ಸಮಯ ಸಂದರ್ಭ ಯಾವತ್ತಂದ್ರೆ ಯಾಪ ನಮಗೆ ನಮ್ಮ ಕಾಂಡಗೀತ ಮತ್ತು ಬೇಪಾಯ ನನಗೆ ಆ ಮಧ್ಯಾಹ್ನದ ಪುರ್ತಿಗೆ ನಮ್ಮ ಮನಸ್ಸವನ್ನು ಕೊಡೋ ಪಂಚಾಯತಿ ನನಗೆ ವಿಶೇಷ ಬೇಪಾರಿಯಾನ ಕಾಂಡಗೀತ ಮಲ್ತೆ ಮಾರಿ ಅನ್ನು ಕುಸೋತಿ ಜಾನ ವರ್ಮಾಟೆ ಉಂಡು ಹೋಗೋಣ ಅಪ್ಪುಜಿ ಆ ಸಮಯಕ್ಕೆ ನಮ್ಮ ಮನಸ್ಸವನ್ನು ಕೊಡೋ ನನಗೆ ಸಮಯ ಸಂದರ್ಭ ಋಣಾನುಬಂಧ ಅಂದಾಗ ಮಾತ್ರ ನಮ್ಮ ಕೈಟ್ ಮಾತ್ರ ದೈವ ಮಾತ್ರ ನೆನಕು ನಮ್ಮ ಕೈಟ್ ಮಾತ್ರ ನೆನಪು ಮುಟ್ಟದು ನಮ್ಮ ಕೈಟ್ ಮಾತ್ರ ವಾರಿತ ಮತ್ತು ಕೆಲಸ ಮಾತಾವಡ ಈ ಮಾತಂಗೆ ಕೊರಲು ಬೇಣ ಕೊಡದು ನಮ್ಮ ಕೈಟ್ ಮಾತು ಅಂತ ಹೇಳಿದಾಗ ಸಂಸಾರ ಎಲ್ಲಿ ಅಂದ ಸಂಸಾರದ ಮನಸ್ಸು ಬಂದ್ಬಿಡೋ ಮಲ್ಲ ಇಂಚಾದಿನಾಗ ಹೊರೆಕಳದ ಮಣ್ಣು ಮಲ್ಲ ದೈವದೇವರ ಮಾತ ಕಾರ್ಣಿಕ ಮಲ್ಲ ಇಂಚಾದಿನ ದೈವನಾಗ ನಮ್ಮ ದೈವದ ಹನುಮ ಪ್ರಸಾದಿಗೆ ತಂದು ಆಯ್ತಾ ಗಂಧ ಪ್ರಸಾದ ಪತೊಂದು ನಮ್ಮ ಮುಂಜಿ ಆರಿಸಿದ ಮಾತು ಕೆಲಸ ಆಡೋದು ಹೆಣ್ಣುನ ಆ ಕೆಲಸ ಸಮಯ ಸಂದರ್ಭ 2 ದಿನಕ್ಕೆ ತುಂಬೆ ನಮ್ಮ ಕೈಟ್ ಮಾತು ಆಪಣ ಇಂಚಾದಿನಾಗ ವಾರಿತಿರ ಬಂದ್ಬಿಡೋ ಆಪಣ ಬಂದ್ಬಿಡೋ ಆ ದೈವದೇವರಿಗೆ ಗೊತ್ತಾದ್ರೆ ನಂಗೆ ದಾಲ್ ಬಳೆ ಅಸಾಧ್ಯ ಅಂಚಾದಿನಾಗ ಈ ಸ್ಥಳ ಮಾತಾಡ್ಬಿಟ್ಟು ಒಂಜಿ ಸುರೂಟೆ ನಿರೋಷకు ದುಂಬೆ ಮಾತನಂಗೆ ಸೂಚನೆ ಬೈದಿನ ದಯನಮಗೆ ಮಾತ ಕರ್ಮಾಂಗ ವರಾಳ ನಂಗೆ ಮಲ್ಪಾರ ಅಸಾಧ್ಯ ಅಂತ ಸಮಯ ಸಂದರ್ಭಕ್ಕೆ ಏನೊಂದು ಆ ಸಮಯ ಬಂದಾಗ ಅಕ್ಕಳು ದೈವಲೇ ನಂಗೆ ನುಡಿಗೋರು ಪೆರಿ ಇನಿ ಮನ್ಪಲ ಎಲ್ಲೇ ಮನ್ಪಲ ಅಂತೆ ಯಾಕೊಂದು ಸಮಯ ಉಂಡು ಸಂದರ್ಭ ಉಂಡು ಅಪನಗ ನಿಕ್ಲ ಸಂಸಾರದಕ್ಲೇನು ಮಾತು ಐಕ ಮಾತು ಸಂಬಂಧಪಟ್ಟಕ್ಲ ಮಾತೇನು ಒಗ್ಗಟ್ಟು ಮಲ್ಪಾವೆ ಎನ್ನ ನಿಕ್ಲ ಕೈಟಿ ಆನ ಬೋಡಿತ್ ನಂಚಿನ ಸೇವನೆ ಆನ ಗೆತ್ತೋನ ಬಂದ್ರೆ ನಮಗೆ ದೈವಲೇ ಮಾತು ನುಡಿಗೋರು ಪಂಚಾಯತ್ ದೈವಲ್ಲ ಮನಗ ಅಕ್ಕಳ ನಮ್ಮ ದೈವ ಅಂದ್ರೆ ಅಕ್ಕಳ ಸತ್ಯ ಅಂದುಂಡು ಸತ್ಯ ಅಂದ್ಮನಾಗ ಅವ್ನು 4 ಬತ್ತನ ಪಾತ್ರ ಸತ್ಯ ಅಂತ ಅಲ್ಲ ಕೊಡಿಯಾಟಿಟ್ಟು ದಾದಾಂಡ ಪಂಡಂದಾಂಡ ಕස්සಲೆ ಬತ್ತೊಂದು ನಮ್ಮ ದಾದಾಂಡ ಕೇನೇರ ಪಂಡಂದಾಂಡ ಆ ದೈವಲ್ನಕ್ಕೆ ನೋಡಿಗೋರಿ ಅಣ್ಣ ಸತ್ಯ ಅವು ಕಟ್ಟುನೇ ಪನ್ಪುಣ ಬಷ್ಟ ನಂಗೆ ಬರಬಲ್ಲಿ ನಮ್ಮ ದೈವದ ಮಿತ್ತು ಬಹಳ ಭಕ್ತಿ ಇದು ಬಹಳ ಪ್ರೀತಿ ಇದು ಮಾತ್ರ ನಮ್ಮ ದಾದ ನಮ್ಮ ದೈವನಾಗ ನಂಗೆ ಕಷ್ಟ ಸಮಸ್ಯೆ ಒಮ್ಮೆ ಮನುಷ್ಯಗೆ ಬರಂದ ಬಗ್ಗೆ ಕೈಕಂಜಲೆಲ್ಲ ಬರ್ಪುಣು ಪ್ರಾಣಿ ಪಕ್ಷಿಲೆಲ್ಲ ಬರ್ಪುಣು ಪ್ರತಿಯೊಂದು ಜೀವರಾಶಿಗಳ ಕಷ್ಟ ಸುಖ ಲಾಭ ನಷ್ಟ ಬಂದ್ಬಿಡು ಬರೋಂದೇ ಪಣ ನಂಗೆ ಕಷ್ಟ ಬಂದಾಗ ನಂಗೆ ಸುಖ ಬಂದಾಗ ನಂಗೆ ದಾನೆ ಪುಂಡು ಏರ್ಲು ಬರ್ಚಿ ಅನಾರೋಗ್ಯ ಬಂದಾಗ ಮಾತ್ರ ನಂಗೆ ಡಾಕ್ಟರ್ ದಾನೆ ಪುಂಡು ಜಿಂದಣ ದಾನೆ ಪುಂಡು ನಮ್ಮ ಯಾಪಲ ಕೈತಲ್ಲ ಬಂದು ನಂಗೆ ಎಲ್ಲಿ ಇರ್ಬೋದು ಅದು ಏತು ಡಾಕ್ಟರ್ ಆಸ್ಪತ್ರೆ ನಾವು ದಿನ ಅಂಚಿದು ಪೂಜೆ ನಮ್ಮ ಸತ್ತನೆ ಬಿಡ್ತೇವೆ ಅನಾರೋಗ್ಯ ಬಂದಾಗ ಒಂಜಿ ಹೋದ ಗೆತ್ತವನಿಗ ನಂಗೆ ಅಪ್ಪನ ಸ್ಪೆಷಲಿಸ್ಟ್ ಮಾತ್ರ ನಮ್ಮ ನಾಡು ಪಂಚಾಯತಿ ಮನೆಗೆ ಆ ಸಮಯ ಸಂದರ್ಭವನ್ನು ನಮ್ಮ ನಾನು ಮೆಚ್ಚ ನಾಡುವನ್ನ ಅಂಚನೆ ಮತ್ತು ವಿಶೇಷವಾದ ಮಾತಾಡ್ಬಿಡುತ್ತಲ್ಲ ಆ ದೈವಲು ಮಾತ ನಮ್ಮ ಕೈಟ್ ಮಾತ ಸಂಸಾರಡು ಹೊರಗೂಡ್ಲದ ಕೆಲಸನು ವರ್ಷ ಮಾತ ಮಲ್ಪ ಅಂತಲ್ಲ ಅಂಚೆ ಮನೆಗೆ ಅಲ್ಲ ಅಣ್ಣಪ್ಪ ಬಂಜಿಲಿನ ಸಾನ ಕಟ್ಟೋದು ನನಗೆ ಖಾಲಿ ದುಡ್ಡಿತ್ತನಾಗಿ ಮಲ್ಪರ ಅಪ್ಪಾಜಿ ದಾದನ ಒಂಜಿ ಮನಸ್ಸು ಕೊರಿಯರಿ ಸೊಲ್ಲಟ್ಟು ಮಾತಾಡಿದಾಗ ಆ ಸ್ಥಳದ ಹಾಕಲು ಸುರುಟು ಮಾದ ನಮ್ಮ ಸ್ಥಳದ ಅಧಿಕಾರಿಗಳು ಮತ್ತು ಬಡಿದ ಅಷ್ಟೇನು ಮತ್ತು ಚಿಂತನೆ ಉದಾಯನಾಗ ಒಂದು ದೈವದೇನು ಮತ್ತು ಕೆಲಸ ಮಾದ ಜನಪನಾಗ ವ್ಯತ್ಯಾಸ ಮಾರ ಬಳಿ ಪೂರ ಮಾತಾಡೋದಕ್ಕೆ ಸರಿಯಾದ ಮಾರ ಬಂದಾಗ ಜರ್ತದ ಕಟ್ಟುನೆ ಹತ್ತಿ ಕಟ್ಟುನೆಗೂ ತುಂಬೆ ಮಾತಾಡಿದಾಗ ಪ್ರಶ್ನೆ ದೈವನ ಮಾತ ಉಂಡು ಮಲ್ಪಾಡ್ದು ಮಾಣ್ಣಚ್ಚಿದ ಮಾತಾಡಿದಾಗ ದೈವಡ ನುಡಿಗೆ ನೋಡೋದು ಐದು ಮಾರ್ಗ ಪಡಿದಾಗ ಆ ನವಗ್ರಹರ ಮಾತು ತುಂಬೋದು ಒಂದು ಆ ದ್ವಾದಶ ರಾಶಿಗಳ ನಮ್ಮ ಪ್ರಕಾರ ಜ್ಯೋತಿಷ್ಯದ ಮಾರ್ಗದರ್ಶನ ಮಾತಾಡಿದಾಗ ನಮ್ಮ ಚಿಂತನೆ ಮಾತು ವಿಮರ್ಶೆ ಮಾತು ಒಂದು ರಡ್ಡಿಲ್ಲ ನಂಗೆ ಸರಿಯಿಂದ ನಂಗೆ ಉತ್ತರ ಹತ್ತಿನದಾಗ ನಮ್ಮ ಮಾತಾಡಿದಾಗ ಆ ದೈವದ ಕೆಲಸ ಮಾತು ಪುರ್ಲದ ಮಾತು ಚಾವಡಿ ಮಾತು ನಿರ್ಮಾಣ ಮಾಡ್ತಾರೆ ಮಾತು ಓಡೋದು ಜೈದನಾಗ ಒಂದು ಕೆಲಸ ಬರ್ತನಾಗಿ ಇನಿ 12 ಗಂಟೆ ಬರ್ತನೆ ಪರಿಣಿಸುವಾಗ ಆದ ಮಾರ್ಗ ಅಲ್ಲೇ ಸಾನ ಕಟ್ಟಿದೆ ಮಲ್ಲ ವಿಷಯನ ಕಟ್ಟು ನೀನು ಅಂಚದಿನಾಗ ಐಕು ದುಂಬು ಮಾತು ಏತು ಶ್ರಮ ಬಿಡ್ತಾನ ಏತು ಮಾತು ಕೆಲಸ ಬಿಡ್ತಾನ ರಾತ್ರಿ ಬಗ್ಗೆ ಮುಲ್ಪ ದಿನ ಸಂಸಾರದ ಮಾತು ಬಹಳ ಶ್ರಮ ಹೊಡೆದು ತನ್ನ ಬೇಲೆ ಮಾತ್ರ ಬಾಕಿ ಇದು ಮುಲ್ಪನೇ ಬಂದು ಆ ಹೊರೆಕಲ ಮಣ್ಣೆ ಸಾನ ಆವಡು ಪುರುಡೆ ಆವಡು ನಂಗೆ ದೈವದೇನ ಮಾತ್ರ ನಂಗೆ ಅನುಗ್ರಹ ನಂಗೆ ಮಾತಿರಲು ಮಾತ್ರ ಬೋಡು ಬಹಳ ಪ್ರೀತಿಯ ದಾನವಂತೀರಿ ಬಹಳ ಶ್ರಮ ಹೊಡೆದು ಆ ದೈವದ ಅನುಗ್ರಹ ಪುದರ್ ಬೋಡದ ಅಂತಿನತ್ತಿ ದೈವದ ಅನುಗ್ರಹ ಮಾತ ಬೋಡು ದೇವೇಶ್ವರ ಮಾತಿರಲು ಬಹಳ ಶ್ರಮ ಹೊಡೆದು ಈ ಸರಣ ಮಾತು ದಾನ ಅಂತಾರೆ ಪುರ್ಲದ ಕೆಲಸವಂತ ಈಗ ಒಂದು ಕೆಲಸದಾಗಲಿ ಏರಿಗೆ ನಾವು ಪೂಪನಾಗ ಒಂದು 2 ತಿಂಗಳು ಆಪೂಜಿ ಮಾರ ಪಂದೇ ಪೂಪನ ಆಯ್ತಂದ್ರೆ ಆಪುಣದ ಬರ್ಬಿಡ ಅಂಚನಾಗ ಆಪೂಜಿಂದ ಬಣ್ಣಾಗಿ ಆಪುಣದ ಬರ್ಬಿಡ ಸತ್ಯದ ವಚನ ಕೊರ್ನಿ ದೈವಲ್ ಅಂಚನಾಗ ಮಾತೋ ಆಚಾರ್ಯ ಬತ್ತೇನೆ 2 ತಿಂಗಳು ಅವನು ಮಾರೆ 1 ತಿಂಗಳೇ ಬೇಲೆ ಅಂಚನಾಗ ಕೋಡ ರಾತ್ರಿ ಒಂದು ದೈವಲಿ ಒಂದು ಅದರ ಒಂದು ಎಲ್ಲ ವಸ್ತು ದಾನ ಆಯ್ತು ಮಾತುಪಟ್ಟು ಸಂಕೋಚ ರಾಜರ ನೆನೆಪಡು ಒಂದು ಎಲ್ಲಿ ಒಂದು ಸುತ್ತು ಬಾಕಿ ಆದನು ಮಾರ 1 ಗಂಟೆ ರಾತ್ರಿಗೆ ಆಚಾರ್ಯ ಫೋನ್ ಮಾಡ್ತಿದ್ದೆ ಕಾಂಡೆ ಸ್ವಲ್ಪ 5 ಗಂಟೆನಾಗ ಬರ್ತದ ನನಗೆ ಒಂದು ಮಾತುದಾಗ ದೈವದ ಅನುಗ್ರಹ ಇತ್ತು ಮಾತು ಜನ 1 ಗಂಟೆಗೆ ಆಚಾರ್ಯ ಬಜೆ ಲಕ್ಕೊಡು ಆಯ್ಕುಲ್ ಒಂದು ಬೇಲೆ ಅನ್ಕೊಡು ಎಲ್ಲ 10 ಗಂಟೆ ಮಲ್ತು ಬರ್ಪ ಅಂದ ಆಗಿ ಬನ್ನಲ್ಲ ಅಂಚದಿನಾಗ ಆಗ ಮಲ್ಪುಲ ಅಂದು ಪ್ರೇರಣೆ ಕೊರ್ಪುಣಿ ದೈವಲು ಅಂಚದಿನ ಆ ದೈವದ ಮಣ್ಣು ಮಲ್ಲ ದೈವದ ನುಡಿ ಮಲ್ಲ ಸತ್ಯವಂತ ವ್ಯಾಪಾರ ಸತ್ಯ ಈತ ನಡ ಸುಳ್ಳಾದಿ ಮಿತ್ತಗಳ ಸುಳ್ಳಾಬಜು ನಂಬಿಕೆ ನಮ್ಮದನ ಅಂತ ಮಾದ ಕೆಲಸ ಮಾತ್ರ ಜಯದ ಅಂಚದಿನಾಗ ಏನೋ ಮಾತ್ರ ಸಂಸಾರ ಸುಕುಟುಂಬ ಮಾತ್ರ ಸೇರುವ ನಿತ್ಯದಾನೆಲ್ಪ ನಮ್ಮ ಉದ್ಯೋಗ ಒಪ್ಪ ಶಾಲೆ ಒಪ್ಪ ನಮ್ಮ ಬೇಲೆ ಒಪ್ಪ ಅಂಚದಿನಾಗ ನಂಗೆ ನಿತ್ಯದ ದಾನ ನೆನಪು ನಮ್ಮ ಆರಾಧನೆ ಬಂದ ದೈವದೇನ ಮಾತ್ರ ನಂಗೆ ಅನುಗ್ರಹ ಪಡೆದ ನನಗೆ ದಿನಾಲ ಈ ಸ್ಥಳಕ್ಕೆ ಮಾತ್ರ ಬರೆಯದ ಅಪ್ಪಜಿ ದಿನಾಲ ನಂಗೆ ಕೈ ಮುಗಿಯರ ಅಪ್ಪಜಿ ದಿನಾಲ ಗಂಧ ಪ್ರಸಾದ ಪತ್ರಕ್ಕೆ ಬಾರ ಅಪ್ಪಜಿ ಆ ದೈವದೇವನ ಒಂದು ವಿಶೇಷವಾದ ದಿನ ಒಂದು ವರ್ಷದ ಪೂಜೆ ಸಂಕ್ರಮಣ ಪೂಜೆ ದಿನ ನಿತ್ಯ ಪೂಜೆ ಇಂಚಿನ ಅಂಚದಿನಾಗ ಆ ಪೂಜೆ ದಿನಾಲ ಬರೆಯರ ಪೂಜೆ ಒಂದು ಮನೆ ಸಂಕ್ರಾಂತಿ ಪೂಜೆ ದೀತಾರೆ ಸಂಕ್ರಾಂತಿಯಲ್ಲಿ ನೀವು ಬರೆಯರ ಪೂಜೆ ನಾನು ವರ್ಷಾವಧಿ ಒಂದು 2 ಮೂಜಿಂದ ಕಾರ್ಯಕ್ರಮ
ಆನೆಯಾಂಡಲ ಬಲ ಇನ್ನು ಕೊರ್ಪಂಜಿನ ವಂತಿಗೆನ ದುಡ್ಡು ಇಂಚಿನ ಇನ್ನು ಮತ್ತೆ ಭಕ್ತಿ ಸ್ಮರಣ ಭಂಡಾರ ಜಿಂಜಾಲ ನಿಕ್ಕ ಭವಿಷ್ಯತ್ ಕಾಲ ನೀ ಮಲ್ಪಂಜಿನ ಉದ್ಯೋಗಗಳನ್ನು ಅಭಿವೃದ್ಧಿ ಮಾಡ್ಪೆ ಕಲ್ಪಂಚ ಜೋಕುಲ ನೆಡ್ಡೆ ವಿದ್ಯೆ ಬುದ್ಧಿ ಕೊರ್ಪೆ ಬಂದು ದೈವಲ್ ಮಾತ ನಂಗೆ ತಾನಲ್ಪ ನುಡಿಗೋರ್ ಪಂಚಾಯತಿ ನಂಗೆ ವಾಬ ಕ್ಷೇತ್ರ ನಮ್ಮ ಪೋಪ ಅಲ್ಪ ಮಾತ ಕುದರ ಪೇಪರ್ ಬಟವಾಡು ಲಕ್ಷ ಲಕ್ಷ ಡೊನೇಷನ್ ಕೊರಿಯರೆ ನಂಬರ್ ಅಡಿಲ್ಲ ಕುಟುಂಬದ ದೈವದೇವರು ವಂತಿಗೆ ಕೊರೋಣ ದಂಡ ಕೊರೋಡ ಮಾರೆ ಆತ 3000 ಕೊರೋಡ ಮಾರೆ ಒಂಚೂರು ಕೊರೋಣ ಯಾವ್ಜ ಐಕೆ ನಮ್ಮದ ಅಲ್ಪ ಲೆಕ್ಕಾಚಾರ ಅನ್ಪ ಬಾಕಿ ದೇಗ ಮಾತ ನಂಗೆ ದುಡ್ಡು ಒಂದು ಲೇಸ ತೆಪ್ಪುಂಡು ದಂಡ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಕೊಂಡು ಅನಾರೋಗ್ಯ ಬತ್ತಂದನ ವರಾನ ಡಾಕ್ಟರ್ ಬನ್ ಬರಿ ಎಲ್ಲ ಕಾಂಡಿ ಸೈಪ ಮಾರೆ ವರಾನ 50,000 ಬಿಲ್ ಕಟ್ಟದ್ರೆ ನಾನು ಬದುಕವೆ ಅಯ್ಯೋ ಸಾಲ ಮೂಲ ಬಂಟು ದಂಡ 50,000 ಎತ್ತವೆ ಆ ಬದುಕು ಹೆಚ್ಚಾದಿ ನನಗೆ ಒಯ್ತ ಮಿತ್ರ ಭಕ್ತಿ ಉಂಡ ಐತ ಮಿತ್ರ ನಂಗೆ ದಾನ ಪಡು ದುಡ್ಡು ಬಂದ್ಕೊಂಡು ದಾನ ಪಡು ಇಂಚಲ ನಂಗೆ ಒಂದು ಪಂಚಾಯತ್ ಮನಸ್ಸು ಬಂದ್ಕೊಂಡು ಮುಖ್ಯ ಇಂಚಾದಿ ನನಗೆ ಈ ಸರಡು ದಾನ ನನಗೆ ಒಂದಿಗೆ ಮಸ್ತ್ ಜನ ಕೊರಿಯರುಳ್ಳೇರಿ ಅನಾಥ ಬೇಗ ದೈವಲೇ ತರ್ಪು ಆಡೋದು ನಂಗೆ ಕೊರಿಯನ ಕಟ್ಟಿದ ಕಿಸೆಗೆ ಆಡ ಕಿಸೆಟ್ ಒಂದು 10,000 ರೂಪಾಯಿ ಇತ್ತನಲ್ಲ ಕಿಸೆಗೆ ಆಡೋದು 2,000 ರೂಪಾಯಿ ಕೊರ್ಲ ಮಾರೆ ಎಲ್ಮ ಸಾರ 21 ಬಲ ನಂಗೆ ಪರಿಹಾರ ಬಂದಿದ್ದು ನನಗೆ ಹಾಗೆ ದೈವರಿಗೆ ಪ್ರೇರಣೆ ಕೊಡು ಎನ್ನ ಕುಟುಂಬ ಎನ್ನ ಸಂಸಾರ ಇಂಚಾದಿ ನನಗೆ ಈತ ಮಾದ ಕ್ಷೇತ್ರ ಮಾದ ಬೆಳಗ ಎಡ್ಡೆ ಬೆಳವಣಿಗೆ ಆವೊಂದು ನಂಚಾದಿ ನನಗೆ ಎನ್ನ ಪಾಲಿಂಚಿನ ಉಂಡ ಐನೇ ಅನುಕೋರ್ಪೆ ಎಂಕ ದೈವದ ಆವಡು ಏನಾವಡು ಎಂಕ ಋಣ ಬುಡ್ಚಿ ಬಂದು ದಾನ ಬಿಡು ಅಕ್ಕಲ ಋಣನ ಮಾದ ಸಂದಾಯ ಮಲ್ತೆ ಅಂದಾಂಡ ದೈವಗಳ ಸಂತೋಷ ದೈವದ ಗಂಧ ಪ್ರಸಾದ ದೈವಲೇ ಪಂತೆಗೆ ಎಂಕ ಎನ್ನ ಕೊರ್ಪಂಜಿನ ವಂತಿಗೆ ಮಾತು ಏರಣ್ಣ ಬಾಕಿದಿದ್ದು ದಾದಾಣ ಎನ್ನ ಗಂಧ ಪ್ರಸಾದವನ್ನು ವಿಷಾದ ಬಲಿಪೆ ಅಂಚಾದಿ ನನಗೆ ದೈವಲ ಆ ಮಟ್ಟಿಡು ಪನೋಡು ದಾಂಡ ಅಂಚಾದಿ ದೈವಲಗೆ ಮನಸ್ಸು ಬೇನೆ ಅದೀಪ ಅಂಚಾದಿ ನನಗೆ ಈ ಶ್ರಮ ಇಂಚನೆ ಇತ್ತನಲ್ಲ ನಮ್ಮ ಬಕ್ಕಲ ಕೈ ಮುಡಿದ ನನಗೆ ಮಾತ್ರ ದೈವಲ ಎಡ್ಡೆ ಕೊರ್ಲಿ ದಾಳನಿಕಲು ಮುನಿಯರ ಪೋರ್ಚಿ ಅಕ್ಲಿದಾಲ ಕಷ್ಟ ಕೋರು ಚಂಚಾದಿ ನನಗೆ ನಮ್ಮದಲ್ಲ ನಮ್ಮ ಸಂಸಾರದ ಮನಸ್ಸು ದೈವನಗ ದೈವ ಅಂದ ಭಯ ಬಿಟ್ಟಾದ ಅಭಯ ಗೋರ್ಪನಾಗ ದೈವವನ್ನು ಮಚ್ಚ ದೈವರಿಂದ ಮನಗ ಸಾಮಾಧಾನ ಸ್ವರೂಪ ಇನ್ನು ಎತ್ತನೇ ಎಲ್ಲೆತ್ತನೇ ಎಲ್ಲ ಅಂಜಿ ದೇವರು ಬುದ್ಧಿ ಕೋರಿ ವಾರಾಡಿ ಏಳು ದಿನ ಉಂಡು ಸೋಮವಾರ ಹತ್ತನ ಐತಾರ ದಂಡ ಬುದ್ಧಿ ಬಾರು ಬಂದು ದಾನ ಬೇರೆ ತಾಳ್ಮೆಡಿ ಬೇರೆ ದೈವಲಂಚದ್ದು ಪಟಪಟ ಅಪ್ಪನೇ ಬರೋಡು ಕೊಡಿ ಅಡ್ಡಿ ನಮ್ಮ ದಾದಾಣಕ್ಕೆ ಅಂದಾಂಡ ಅಲ್ಪನೇ ತೀರ್ಮಾನ ಯಾನು ಇಲ್ಲಡ್ಬೋದು ಮಾಮಡಿಗೆ ಚಿಕ್ಕ ಮಡಿಗೆ ವಾಪೂಜಿ ಅಲ್ಪ ನಮ್ಮ ಹೆಚ್ಚಿನಕ್ಕೆ ಅಂದನ ಅಲ್ಪನೇ ಉತ್ತರ ಅಲ್ಪ ಬಣ್ಣದ ಬಗ್ಗೆ ಪಿರ ಆಮೇಲೆ ಇಲ್ಲಡ್ಬೋದು ಬೇತನೆ ಮಂತ್ರಿದಂಡ ಯಾಕೆ ಮರ್ದು ಗುರುಪುಣ್ಯ ದೈವಲೆ ಎತ್ತಂದ್ರೆ ನಂಗೆ ದಾಲ ಬನ್ನಿ ಅಸಾಧ್ಯ ಅಂತ ನನಗೆ ವಿಷಯದ ಮಾತಾಡೋದು ನನಗೆ ಒಂದು ಎಲ್ಲ ನಮಗೆ ಮನಸ್ಸಲ್ಲಿ ಕನಸು ಇತ್ತು ಒಂದು ಪೊರ್ಲು ಅಣ್ಣಪ್ಪನ ಬಂದಿರಲಿ ಮತ್ತು ಅಣ್ಣಪ್ಪ ಬಂದಿರಲಿ ಒಂದು ಮೈಷ ಅಂದಾಗ ಒಂದು ಪೊರ್ಲು ಸ್ಥಾನಮಾನ ಕಟ್ಟು ಅಂತ ನನಗೆ ಸ್ಥಾನಮಾನ ಕಟ್ಟೋಟ ಬಣ್ಣ ಉದ್ದೇಶದ ನಾವು ಮಾದ ಚಿಂತನೆ ಮತ್ತು ಜತ್ತನ ಪ್ರಕಾರ ಆನಾಥ ಬೇಗ ಕೆಲಸ ಮಾತು ಆವಡುದು ನಮ್ಗೆ ಅವಧಿ ಮಾತು ದಿನ ಬೇಕಾದ್ರೆ ಅವಧಿದೊಲೆ ನಮ್ಮ ಕೈಟು ಮಾತು ಆ ದೈವಲ ಮಾತು ಪೂರ್ಣ ಮಾತು ಕೆಲಸ ಅಂತ ನನಗೆ ಕಷ್ಟನ ಸುಖನ ಲಾಭನ ನಷ್ಟನ ಅವನ ಪ್ರಶ್ನೆ ಬೇತ ಅಂತ ಹೇಳಿ ದಾದಾನ ನಮ್ಮಂಜಿಗೆ ಐವತ್ತು ಗಂಧ ಪ್ರಸಾದಿಗೆ ನಮ್ಮ ಕೆಲಸ ಆಗತ್ತನಲ್ಪ ಯಾವುದೇ ಥರದ ವಿಘ್ನ ಇದ್ದಿಂದ ಕೊರತೆ ಇದ್ದಿಂದ ಹೂವು ಬೇರೆ 100% ಬೆಲೆ ನಮ್ಮ ಕೈಟ ಆ ದೈವನ ಮಾತು ಮಲ್ಪದ ಮಂತ್ರ ಮಾದ ಬೆಲೆ ನಮ್ಮ ದೈವರಿ ಮಾತ ಅರ್ಪಣೆ ಮಲ್ತಾಂಡು ದೈವನ ಮಾತ ಪ್ರತಿಷ್ಠೆ ಮಲ್ತಾಂಡು ದೈವನ ಮಾತು ಬೋಡಿದಾಗ ಈ ಸರ್ಡ್ ಬೋಡಿದಾಗ ಯಥಾಶಕ್ತಿ ದೈವವನ್ನು ಉಂಡು ಮಲ್ಪಾದು ದೈವದ ಸತ್ಯದ ನುಡಿಲಾಗಿ ನಾನು ನಂಗೆ ಕೆಟ್ಟ ಹಬ್ಬದ ನಂಗೆ ಸತ್ಯದ ನುಡಿಲದಿಕ್ಕೊಂಡು ಸತ್ಯದ ಗಂಧ ಪ್ರಸಾದ ಅಂತ ರಾತ್ರಿ ಬಡಿದಾಗ ನೃತ್ಯ ಗೀತಾದಿ ಸೇವೆಡು ಆ ಅಣ್ಣ ಪಂಜಲಿ ಮಾತ ಉಂಡು ಮಲ್ಪ ಆ ಸಿರಿಸಿಂಗಾರದ ಸೇವೆಡು ಪೊರ್ಲುದ ಅನುಗ್ರಹದ ನುಡಿಲಕ್ಕೇನಿರಲ್ಲ ಗಂಧ ಪ್ರಸಾದ ನಾವು ಪಾತ್ರ ಅಂತ ಇದ್ದೀವಿ ನಾವು ಮಲ್ತರಂಚಿನ ಬೇಲಿಡು ಇವತ್ತು ಮಾತ ಲೋಪ ದೋಷ ವ್ಯತ್ಯಾಸಲು ಮಾತ ಬರೆಯ ಸಾಧ್ಯತೆ ಯಾನು ಮಲ್ತರಂಚಿನ ಮಾತು ಬೇರೆ ಸರಿಯಾದ ಮಾರ ಎನ್ನ ವೀಟ್ಲ ಕುಂದು ಕೊರತೆ ಯಾನು ತಪ್ಪೇ ಮಲ್ತಿದ್ದು ಬರೆಯರೆ ಸಾಧ್ಯನೇ ಇದ್ದಂತ ದಾದಾನ ನಮ್ಮದು ಗೊತ್ತಿನ ಅದನ್ನು ತಪ್ಪಲು ಆದ ಮಲ್ತರಂಚಿನ ಬೇರೆಡು ಇವತ್ತು ಮಾತ್ರ ಲೋಪ ದೋಷ ಮತ್ತು ಬತ್ತಿ ಪರ ಸಾಧ್ಯ ಇರ್ತದೆ ಇಂಚನೇ ಬೇಲೆ ಇತ್ತನಲ್ಲ ಅಣ್ಣಪ್ಪ ಬಂಜಿರಲಿ ಅವರು ತಮ್ಮ ಕ್ಷೇತ್ರಡಿತ ಮಾತ ನಂಗೆ ದೈವದಿರ ಮಾತ ವಾರಿ ತುಂಬ ಪ್ರೇರಣೆ ಕೋರಿರ ಮನಸ್ಸು ಕೋರಿರ ಆ ಪ್ರಕಾರ ನಮ್ಮ ದಾನ ತಪ್ಪ ಅವನ್ಲೆಕ್ಕ ಪೊರುಡೆ ಮಾತ ಬೇಲೆ ಮಾತ ಮಲ್ತಂತ ಮಲ್ತರಂಚಿನ ಮಾತ ಬೇಲೆ ನಮ್ಮ ಇನ್ನು ತಿರುಡು ದೈವನ ಮಾತ ಅರ್ಪಣೆ ಬರ ಮಲ್ತನ ಬಗ್ಗೆ ತಾಶಕ್ತಿ ಮತ್ತು ದೈವದ ಕಲಾ ಸನ್ನಿಧಿಗೋಸ್ಕರ ತಾಶಿ ಬ್ರಹ್ಮ ಕಲಶ ಮೂರ್ಮ ಕಲಶ ನಮಗೆ ಐದು ಮಲ್ಲ ಸಂಕೇತ ಇಂಚಿದ್ರು ಅಂಚಿನ ಕಲಶ ನಾನಂತ ದೈವನ ಮಾತ ತನ್ನ ಮತ್ತು ದೈವಲಿ ಇಂಚಿ ತನ್ನುವಂಡ ಈ ಸಂಸಾರಕ್ಕೆ ಸಕುಟುಂಬವಾಗಿ ಪ್ರತ್ಯಕ್ಷ ಪರೋಕ್ಷ ಏನು ಮಾತ ವಾವ ರೀತಿಯ ಮಾತ ಸಹಾಯ ಮಂತರ ಮಾತ್ರ ಅಥವಾ ಸಂಸಾರ ಮಾತ ದೈವ ಮಾತ ತನು ಅನುಭವ ಅಕ್ಕಳಿಗೆ ಮಾತ ಮಂಪನ ಉದ್ಯೋಗ ಆಡೋಳು ಉದ್ಯೋಗ ಕ್ಷೇತ್ರ ಆಡು ಆವ ವ್ಯವಹಾರ ಕ್ಷೇತ್ರ ಅಕ್ಕಲಿ ಮಾತ್ರಗಳ ಆ ದೈವದ ಅನುಗ್ರಹ ಆಡ್ದಾರೆ ಅಕ್ಕಲ ಇಷ್ಟ ಆಡ್ತಲ್ಲ ಮಾತು ಅನುಗ್ರಹ ಉದ್ದೇಶರ ಮಾತ ಕರ್ಮಾಂಗ ಭಕ್ತಿ ಶ್ರದ್ಧೆ ರತ್ನ ಕೊರಂಜಿನ ಕಿಂಚಿತ್ ಐದು ದೈವಲೆ ಕೊರಂಜಿನ ಒಂದು ಕಿಂಚಿತ್ ಪೂತಾಡೆ ನಮ್ಮ ಪೂತ ಹೆಸರು ಕೊರನೆ ಆಗ್ತದೆ ಹೆಂಗೆ ಮಲಮಲ್ಲ ಕೊರಿಯ ಸಾಧ್ಯ ಅಂಚಿದ್ವಿ ಎಂಕಲಿಗೆ ಈತ ಅನುಕೂಲ ಕೊಡ್ತಾರೆ ಈತ ಎಂಕಲೆ ಕೊರಿ ಅಂತಿದ್ವಿ ನಮ್ಮ ಕೊರಂಜಿನ ಕಿಂಚಿತ ಸೇವೆ ಮಾತ ಆ ಶಕ್ತಿ ಬಹಳ ಸಂತೋಷ ಮಾತು ಸ್ವೀಕಾರವಂಥದ್ದು ಅಂಚಿನ ವಿಷಯ ಒಂಜಿ ಸಂಸಾರ ಆನೊಂಜಿ ವಚನ ಕೊರಬೇಕಾದ್ರೆ ಒಂಜಿ ದೈವಲು ಒಂಜಿ ಪೊರ್ಲದ ಒಂಜಿ ಸೊತ್ತು ಜ್ಞಾನ ಕೊರಪಾಯ ಬಂದು ಆನ ತೀರ್ಮಾನ ಅಂತೀರಿ ಈಗ ಮಾತ ಬಿಡುತ್ತಿನ ಸೊತ್ತುಲ್ಲ ಏನ ಕೈಟಿ ಗೆತ್ತನಂಚಿನ ಯೋಗ ಭಾಗ್ಯನ ದೈವಲು ಮಾತ ನಿಕ್ಲು ಅನುಗ್ರಹಿಸಿದ್ರು ನಿಕ್ಲು ಸಂಸಾರದ ಕೊರನಂಚಿನ ಕಿಂಚಿತ್ ಆಯ್ದನು ಶಕ್ತಿ ಸಂತೋಷ ಸ್ವೀಕಾರ ಅಂತಂದು ನಿಕ್ಲ ಮನಸ್ಸಿಗೆ ಇಷ್ಟ ಆಗ್ತಲ್ಲ ಮಾತು ದೈವಲು ಮಾತ ಅನುಗ್ರಹ ಅಂತಂದು ಸ್ವಲ್ಪ ಒರಿಯರಿಯ ನಂಗೆ ಎತ್ತಿದ ಮನೆಯ ಬಜ ಯಾತು ಕೊಡ್ತೆ ಈತು ಕೊಡ್ತೆ ಅಂಚಾದಿ ನನಗೆ ಕೆಲದಕ್ಕೂ ಮಾತ್ರ ದುಡ್ಡು ಕೊಡ್ತೇರಿ ನನ್ನ ಕೊರಿಯರು ಉಳ್ಳೇರು ಕೊರಪೆ ಬಂತು ನಕುಲ್ಲ ಉಳ್ಳೇರು ಅಂಚಾದಿ ನನಗೆ ಐದು ವಿಶೇಷ ನನಗೆ ಸ್ವಲ್ಪ ಶ್ರಮ ಕೊಡ್ದು ಬಂತು ನಕಲು ಎತ್ತೋ ಜಲ ಅಂಚಾದಿ ನನಗೆ ಅಕ್ಕನ ಉದ್ಯೋಗ ಒಂದು ಕಾಣಲ್ಲ ಕೊಡ್ಬೇರಿ 6 ಗಂಟೆ ಇಲ್ಲಡೆ ಬೇರೆ ಕೂಡ ಕೈಕಾರ ಮಾತು ದಿಕ್ಕದು ಇಲ್ಲ ದೀಪದ ಇದು ಕೂಡ ಕ್ಷೇತ್ರ ಬರ್ಬೇರಿ ಮುಲ್ಪೊಂಜಿ 1 ಗಂಟೆ 2 ಗಂಟೆ ಕೂಡ ಬೇನ್ಪೇರಿ ಕೂಡ ಕಾಣಲ್ಲ ಹೋಗ್ಬೇರಿ ನಿದ್ದೆ ಎಲ್ಲಜ್ಜಿ ನಿದ್ರೆಜ್ಜಿ ವನಸಿಜ್ಜಿ ಕಾಪಿಜ್ಜಿ ಮಾತ ಬಿಡ್ದು ಬಹಳ ಶ್ರಮ ಬಿಡ್ದು ಮೂಲ ಮಾತ ಬೇಲೆ ಅಂಚಾದಿ ನನಗೆ ಅಂಚಿತ್ತನ ಬೇಲೆ ನಂಗೆ ದಾನೆ ಹಾಕೊಂಡು ಬೆಲೆ ಕಟ್ಟಾರ ಅಸಾಧ್ಯ ಅಂಚಾದಿ ನನಗೆ ಆಯ್ತು 2 ಬಜಿ ಪಾಪದಲ್ಲಿ ಎತ್ತನಲ್ಲ ದುಡ್ಡು ಇದ್ದಿನಲ್ಲ
ಬಹಳ ಬೆಗರ ಜಪ್ಪಡಾದ ಬೆಂತು ನಕಲು ಏತೋ ಮೂಲ ಅಂಚ ದುಡ್ಡಿತ್ತು ನಕಲು ಇಲ್ಲಲೇ ಕುಲೊಂದು ನಕಲು ಏತೋ ಜನ ಇಪ್ಪರೆ ಬೈಜೇರ್ ಅಂಚ ನನಗ ಬರ್ಪನ ಬುರ್ಚಿಂದ ಆಯಲ ಬರ್ಪುಜೆ ಬರ್ಪನಾಗಲ ಬುರ್ಚಿಂದ ಬಂದು ಏತೋ ಜನ ಇಲ್ಲ ಕುಲಾದ ನಕಲು ಇಪ್ಪರೆ ಅಂಚ ನನಗ ಅಂಚಿತ ನಕಲ ಮನಸ್ಸು ಮಾತು ನಾನಾ ಬಿಡು ನಾನಾಂಡ ಪರಿವರ್ತನೆ ಆಡು ಈ ಥರ ನಂಗೆ ನಮ್ಮ ಜೋರು ಅಂತ ಮನೆ ರಜಿ ಮಾತು ದೈವಲ ಮಾತು ಗೊತ್ತಾರ ಅಂಚ ನನಗ ಸತ್ಯವು ಸುಳ್ಳವು ಇಂಚಿನ ಮಾತು ಆತನು ನನ್ನ ಇಂಚಿನ ಮಾತು ಆಯರು ಅಂತ ಅನ್ಕೊಂಡು ಆ ಉಲಾಡಿತ ದೈವಲೇ ಗೊತ್ತದ ನಂಗೆ ಗೊತ್ತು ಅಂಚ ನನಗೆ ನಂಗೆ ದೂರ ಬರಲಿ ಆಯ ಬೈಜೆ ಮರ ಎಂಬೆ ಬೈಜೆ ಅಂಚ ನನಗೆ ಆಯ ದಾಯ ಬೈಜೆ ಒಂದು ವಾಯಿಗೆ ಗೊತ್ತಾತ ನಂಗೆ ಗೊತ್ತು ಜಂಚ ನನಗೆ ಏರು ಮಾತನ್ನ ಬರೆಯರೋಲ್ಲ ಅಕ್ಕು ಮಾತ ಬರುಡು ಏರೇರು ಮಾತ ದುಡ್ಡು ಮಾತ ಕೊರಿಯರುಂಡ ಅಕ್ಲೆ ಮಾತ ಅನಾಥ ಬೇಗ ದೈವಲೇ ಮಾತು ಅಕ್ಲಂಜಿ ಗೇಣ ಕೊಡದು ಎನ್ನೊಂಜಿ ಋಣ ಮಾರ ಮುಲ್ಪದನ ಬಾಕಿ ಆಪಣ ಬರ್ತಿ ಮಾರ ಬಡ್ದು ಅಕ್ಲ ಋಣ ಅನಾಥ ಬೇಗ ಸಂದಾಯ ಯೋಗ ಭಾಗ್ಯ ಎಲ್ಲ ಅಕ್ಲೆಗೆ ಅನಾಥ ಬೇಗ ದೈವಲ ಮತ್ತು ಅನುಗ್ರಹ ಮಂತ್ರು ನನಗೆ ಎರಡು ಪ್ರತ್ಯಕ್ಷವಾದ ಪರೋಕ್ಷವಾದ ಇತ್ತು ಜನ ಸಹಾಯ ಸಹಕಾರ ಪನೀರ ಬಣ್ಣ ಪುದಾರ ಮಾಸ್ತರು ಅಂತಿದ್ದಾಗ ಪುದಾರ ಏನಲ್ಲಿ ನಂಗೆ ಕೊಡ್ತಿ ಮುಲ್ಪದಾರನಾಗ ರಾಮನೊಟ್ಟಿಗೆ ಒಂದು ಹಳ್ಳಿ ಸೇವೆ ಅಲ್ಲ ನಮ್ಮ ಮಾತೆಲ್ಲ ಹಳ್ಳಿ ಸೇವೆ ಮಲ್ತೀನಿ ಅಂತ ನಮ್ಮ ಮಾತ ಸೇವೆ ಮಲ್ತೀನಿ ಅಂಚಿನ ಸೇವೆನೇ ದೈವಳ ಸಂತೋಷ ಸ್ವೀಕಾರ ಮಾಡ್ತೀವಿ ಮಿತ್ತಿಗೆ ಅಕ್ಕಲ್ನ ಅನುಗ್ರಹ ಪ್ರಸಾದ ಗಂಧ ಪ್ರಸಾದ ಮಾತ್ರ ಗೆದ್ದೊನ್ನಲ್ಪ ಸಂಸಾರಗೆ ಸಹ ಕುಟುಂಬಗೆ ಅಂಚಿನ ಮಾತ ಪ್ರತ್ಯಕ್ಷವಾದ ಪರೋಕ್ಷವಾದ ಮಾತ ನೆರಕರದಾಗಲಿ ಮಾತ ಏನು ಮಾತ ರೀತಿದೆ ವಾವ ರೀತಿಯ ಮಾತ ಸಹಾಯ ಮಾಡ್ತಾರೆ ಮಾತ್ರಗಳ ದೈವದೇರು ಮಾತ ಬಡ್ದಾಗ ಸುಖ ಸಂಪತ್ತು ನೆಮ್ಮದಿ ಆಯುಷ್ಯ ಆರೋಗ್ಯ ಅಕ್ಕಳ ಮಾತ ಉದ್ಯೋಗ ಕ್ಷೇತ್ರ ಎಡ್ಡೆ ಅಭಿವೃದ್ಧಿ ಕಲ್ಪನಾ ಜನ ಜೋಕುಲೆ ಮಾತ ಭವಿಷ್ಯತ್ ಕರಡ ಮಾತ ಎಡ್ಡೆ ವಿದ್ಯೆ ಬುದ್ಧಿನ ಮಾತು ಅನುಗ್ರಹ ಮಾತ್ರ ನನ್ನ ರಾತ್ರಿ 2 ಕೊರಪ ದಿನ ಆ ಪುರ್ಲುದ ಸೇವೆನ್ ಆ ಸಿರಿಸಿಂಗಾರದ ಸೇವೆನ್ ಆ ಅಣ್ಣ ಪ್ರಪಂಚದಲ್ಲಿ ಅಂಚಿನ ಮಾತು ವಿಶೇಷವಾದ ಮಹಿಷಂತೆ ಬಹಳ ಸಂತೋಷ ಮಾತ ಸ್ವೀಕಾರ ಒಂದು ಸಂಸಾರಕ್ಕೆ ಸಹಕುಟುಂಬಗೆ ಎಡ್ಡೆ ಅಭಯದ ಸತ್ಯದ ನುಡಿನ ಮಾತ ಅನುಗ್ರಹ ಅಂತ ಕೊಡ್ದು ನಮ್ಮದು ಸಾಧಾರಣ ಲೋಪದೋಷ ವ್ಯತ್ಯಾಸದ ಮಾತ ಆದಿತ್ತಲ್ಲ ಅದಕ್ಕೆ ಮಾತ ಸತ್ಯನ ಮಾತ ಕ್ಷಮೆ ಕೊಡ್ದು ಮಾಂತ ವಿಷಯ ಗಂಧ ಪ್ರಸಾದ ಗೆತ್ತನಲ್ಪ ಮಾಂತ ನನ್ನ ಮನಸ್ಸು ಇಷ್ಟ ಆಗ್ತಲ್ಲ ಈ ಸನ್ನಿಧಾನ ನಮ್ಮ ಅಂಚಿನ ಅಣ್ಣ ಪ್ರಪಂಚದಲ್ಲಿ ಮಹಿಷಂತೆ ಅಂಚಿನ ಮಾತು ಸಂಬಂಧಪಟ್ಟ ದೈವದೇರು ನಂಗೆ ಸದಾಕಾಲ ಮನಸ್ಸು ಇಷ್ಟ ಆಗ್ತಾನೆ ಪೊರ್ಲುಡೆ ಬೆಳಗಾತು ಕೊಡೋದು ನಾವು ಮಾತೆಲ್ಲ ದೈವ ಸನ್ನಿಧಾನ ಒಂಜೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹರಶಂಭು ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವ ಶಂಕರ ಸರ್ವಾತ್ಮ ನೀಲಕಂಠ ನಮೋಸೆ ಧರ್ಮದೇವತಾಭ್ಯೋ ನಾವು ವೇದೋಕ್ತ ಪ್ರಾರ್ಥನಾ ಪ್ರದಕ್ಷಿಣ ನಮಸ್ಕಾರ ಗೋವಿಂದಾಣಿ ಗೋವಿಂದ